ಆದಿತ್ಯನಾಥ್ ಅವರು, ರಾಜನಾಥ್ ಸಿಂಗ್ ಅವರು, ಮತ್ತೆ ನಮ್ಮ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು, ಮತ್ತೆ ಅಣ್ಣಾಮಲೈ ಅವರು, ಬೈಂದೂರು ಫಿಕ್ಸ್ ಆಗಿದೆ, 26 ಆಗಿದೆ. ಆದರೆ ಆ ಸ್ಥಳೀಯವರು ಸ್ವಲ್ಪ ಅದನ್ನು ಮುಂದೂಡಬೇಕು, ಶಾರ್ಟ್ ಡೇಸಲ್ಲಿ ಕಷ್ಟ ಅಂತ ಆಗಿದೆ. ಆದರೆ ಯೋಗಿ ಆದಿತ್ಯನಾಥ್ನದ್ದು ಮತ್ತು ಮೋದಿಯವರದ್ದು ಮತ್ತು ಅಮಿತ್ ಶಾ ಕಾರ್ಯಕ್ರಮ ಯಾವುದೇ ಕಾರಣಕ್ಕಿಲ್ಲ, ಫಿಕ್ಸ್ ಆದರೆ ರದ್ದಾಗೋದು ಬಹಳ ಕಷ್ಟ. ಮೋದಿಯವರದ್ದು ಈಗಾಗಲೇ ಫಿಕ್ಸ್ ಆಗಿದೆ. ಮಂಗಳೂರಿನ ಮೂಲ್ಕಿ ಉಡುಪಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ. ಉಡುಪಿಯ ಕಾಪು ಮತ್ತು ಉಡುಪಿ ಕಾರ್ಕಳ ಹಾಗೂ ಮೂಲ್ಕಿ ಉಡುಪಿಯಲ್ಲಿ ಸುರತ್ಕಲ್ ಮಂಗಳೂರು ವಿಧಾನಸಭೆ ಇಡೀ ಜಿಲ್ಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇರಿಕೊಂಡು ಈ ಕಾರ್ಯಕ್ರಮ ನಡೆಯುತ್ತೆ. ಇವತ್ತಿನ ತನಕ ಅಮಿತ್ ಶಾ ಅವರು ಬರ್ತಾ ಇರೋ ಮಾಹಿತಿ ಇಲ್ಲ. ಮೋದಿ ಮತ್ತೆ ಯೋಗಿ ಬಂದಲ್ಲಿ ಮತ್ತೆ ಪುನಃ ಅಮಿತ್ ಶಾ ಅವರು ಬರಲಿಲ್ಲ. ನಮಗೆ ಒಂದೊಂದು ಜಿಲ್ಲೆಗೆ ರಾಷ್ಟ್ರೀಯ ಮತ್ತು ರಾಜ್ಯದ ಪ್ರಮುಖರು ಬರುವಾಗ ಅದನ್ನು 5 ವಿಧಾನಸಭಾ ಕ್ಷೇತ್ರಗಳನ್ನು ಜೋಡಿಸುವಂತ ಕಾರ್ಯ ಆಗಿದೆ. ಮೋದಿಯವರ ಪ್ರಯೋಜನ ನಮಗೆ ಕಾಪು ಕಾರ್ಕಳ ಉಡುಪಿಗೆ ಮುಲ್ಕಿಯಲ್ಲಿ ಆಗುವುದರಿಂದ ಅದಕ್ಕೆ ಜೋಡಿಸಲಿಕ್ಕೆ ಪ್ರಯತ್ನ ಮಾಡಿ ಕೇಳಿದ್ದಾರೆ. ಈ ಭಾಗದಲ್ಲಿ ಬೈಂದೂರಿಗೆ, ಕುಂದಾಪುರ ಮತ್ತು ಬೈಂದೂರವರಿಗೆ ಯೋಗಿಯ ಕಾರ್ಯಕ್ರಮ. ಮೋದಿ ಯಾವಾಗ ಬರೋದಂತಾಯ್ತು? ಮೋದಿ 4ನೇ ತಾರೀಕು ಮೇ 4 ಮುಲ್ಕಿ ಸ್ಥಳ ಫೈನಲ್ ಆಗಿದೆ. ಮುಲ್ಕಿಯ ಇದರಲ್ಲಿ 12 ದಿವಸದಲ್ಲಿ ಅದು 4 ದೂರಕ್ಕೆ ಮೋದಿ ನಾಯಕ.